ಗ್ರಾಮ ಪಂಚಾಯತ್ಗೆ ಯಾವುದೇ ಮಾಹಿತಿ ನೀಡದೆ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಲ್ಲದೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಕಾರಣಕ್ಕಾಗಿ 8 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಕಾನೂನು ಕ್ರಮಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೊಬ್ಬರು ದೂರು ನೀಡಿದ ಘಟನೆ ಬಂಟ್ವಾಳದ ಸಜಿಪಮುನ್ನೂರು ಎಂಬಲ್ಲಿ ನಡೆದಿದೆ. ಸಜಿಪಮುನ್ನೂರು ಗ್ರಾಮ ಪಂಚಾಯತ್ನ ಪಿಡಿಒ ಲಕ್ಷ್ಮಣ್ ಎಂಬುವರು ಅಧಿಕಾರಿ ದುರುಪಯೋಗಪಡಿಸಿಕೊಂಡಿದ್ದಾರೆಂದು ಆರೋಪಿಸಿ ಇಲ್ಲಿನ ಎಸ್ಡಿಪಿಐ ಬೆಂಬಲಿತ 8 ಮಂದಿ ಸದಸ್ಯರು ಗ್ರಾಮ ಪಂಚಾಯತ್ಗೆ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಮುತ್ತಿಗೆ ಹಾಕಿದ್ದಾರೆ. ಅಲ್ಲದೆ ಪಂಚಾಯತ್ ಸಿಬ್ಬಂದಿಗಳಾದ ಮೀನಾಕ್ಷಿ, ಮಹಮ್ಮದ್, ಹರೀಶ್, ನಳಿನಿ, ಸುಜಾತಾ ಇವರನ್ನ ಕಚೇರಿಯೊಳಗೆ ಹೋಗದಂತೆ ತಡೆ ಹಿಡಿದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರು. ಜೊತೆಗೆ ಕಚೇರಿಯ ಬೀಗದ ಕೈಯನ್ನ ಬಲವಂತವಾಗಿ ಕಸಿದುಕೊಂಡಿರುವುದಾಗಿ ದೂರಿನಲ್ಲಿ ತಿಳಿಸಿದ್ದಾರೆ. ಉಂಟಲ್ಲ, ನಾನು ಸ್ಟೇಟ್ಮೆಂಟ್ ತಗೊಳ್ತೇನೆ, ಕೊಡಿ ಮತ್ತೆ ನೋಡಿ. ವಿಮೆನ್ಸ್ ಪೊಲೀಸ್ ಯಾರು ಇದ್ದಾರೆ? ಸ್ವಲ್ಪ ಎಂತ ಕ್ರಿಯಾಚೆ ಸುಮ್ಮನೆ ನೀವು ಪ್ರೊಟೆಸ್ಟ್ ಮಾಡಿ ಅಮ್ಮ. ನೀವು ಪೊಲೀಸ್ ಇಂಟಿಮೇಷನ್ ಕೊಟ್ಟಿದ್ದೀರಾ? ಸಿಬ್ಬಂದಿ ಹೇಳ್ತಾ ಇದ್ದಾರೆ, ಆಫೀಸಿನ ಬಾಗಿಲು ಓಪನ್ ಮಾಡಿ ಅಷ್ಟೇ. ನೀವೀಗ ಬಾಗಿಲು